ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिका कान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जयो श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಇವತ್ತಿನ ಭಗವದ್ಗೀತಾ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. 10ನೇ ಅಧ್ಯಾಯದ ಮುಂದುವರಿದ ಭಾಗ. 10ನೇ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ ಹೇಳಿ, ಆ ಭಗವಂತನ ಮಹಿಮೆಗಳನ್ನ ತಿಳಿಸುವಂತಹ ಒಂದು ಅಧ್ಯಾಯ ಇದು. ಇದರಲ್ಲಿ ನಾವು ಕಳೆದ ವಾರ 11 ಶ್ಲೋಕಗಳವರೆಗೆ ನೋಡಿದ್ದೇವೆ. ಇದನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳಿ ಕರೀತೇವೆ. ಈ 4 ಶ್ಲೋಕಗಳಲ್ಲಿ ಭಗವದ್ಗೀತೆಯ ಸಂಪೂರ್ಣ ಒಂದು ಸಾರಾಂಶವನ್ನು ನಾವು ಕಾಣಬಹುದು. 8, 9, 10 ಮತ್ತು 11ನೇ ಶ್ಲೋಕಗಳಲ್ಲಿ ಈ ಮಾತನ್ನ ಕೇಳಿದ ನಂತರ, ಅಂದ್ರೆ ಅರ್ಜುನನು ಈ ಚತುಶ್ಲೋಕಿ ಭಗವದ್ಗೀತೆಯನ್ನ ಶ್ರೀಕೃಷ್ಣನಿಂದ ಕೇಳಿದ ನಂತರ ಅರ್ಜುನನು ತನ್ನ ಒಂದು ಅಭಿಪ್ರಾಯವನ್ನ ಭಗವಂತನ ಮುಂದೆ ಇಡ್ತಾನೆ. ತನಗೆ ಆ ಭಗವಂತನ ಕುರಿತಾಗಿ ಏನು ಅರ್ಥ ಆಯಿತು ಅನ್ನೋದನ್ನ ಅರ್ಜುನನು ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ 9ನೇ ಅಧ್ಯಾಯದಲ್ಲಿ ಆ ರಹಸ್ಯತಮವಾದಂತಹ ಜ್ಞಾನವನ್ನ ಅರ್ಜುನನು ಶ್ರೀಕೃಷ್ಣನಿಂದ ಸ್ವೀಕರಿಸಿದ್ದಾನೆ. ಅದನ್ನ ಸಾಕ್ಷಾತ್ ಭಗವಂತನಿಂದಲೇ ಸ್ವೀಕರಿಸಿರುವಂತಹ ಅರ್ಜುನ ಭಗವಂತನ ಸ್ಥಾನ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾನೆ. ಹಾಗಾಗಿ ಈಗ ಅರ್ಜುನ ತನ್ನ ಮಾತುಗಳನ್ನ ಇಲ್ಲಿ ಆಡ್ತಾ ಇದ್ದಾನೆ. ಅದನ್ನು ನಾವೀಗ ನೋಡ್ಲಿಕ್ಕಿದ್ದೇವೆ. ಅರ್ಜುನ ಭಗವಾನ್ ಶ್ರೀಕೃಷ್ಣನ ಕುರಿತಾಗಿ ಏನು ಹೇಳ್ತಾನೆ ಅನ್ನೋದನ್ನ ನಾವೀಗ ನೋಡೋಣ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. ಅನುವಾದ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸಿರುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. 9ನೇ ಅಧ್ಯಾಯದಲ್ಲಿ ಭಗವಂತ ಭಕ್ತಿಯೋಗದ ಆ ಒಂದು ಮುಖ್ಯವಾದಂತಹ ವಿಚಾರಗಳನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಭಕ್ತಿಯೋಗವನ್ನ ಪ್ರತಿಯೊಬ್ಬರಿಗೂ ಅಭ್ಯಾಸ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾನೆ. ಮತ್ತೆ ಕೊನೆಯದಾಗಿ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಿಷ್ಟ್ಯುಕ್ತೈವ ಆತ್ಮಾನ ಮತ್ಪರಾಯಣ ಅಂತೇಳಿ ಹೇಳಿದ್ದಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ನಂತರ ಅರ್ಜುನನಿಗೆ ಭಗವಂತನ ಆ ಒಂದು ಸ್ಥಾನ ಏನು ಅನ್ನುವುದನ್ನ ಅರ್ಜುನ ಅರ್ಥ ಮಾಡಿಕೊಂಡಿದ್ದಾನೆ. ಮೂಲತಃ ಅರ್ಜುನನು ಭಗವಂತನ ನಿತ್ಯ ಸಂಗಾತಿಯಾಗಿದ್ದಾನೆ, ಭಗವಂತನ ಜೊತೆಗೆ ಸಖ್ಯ ಭಾವವನ್ನು ಹೊಂದಿದ್ದಾನೆ.
ಆದರೆ ಇಲ್ಲಿ ಈ ಭಗವದ್ಗೀತೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಭಗವಂತನ ಒಂದು ಆ ಇಚ್ಛೆಯಂತೆ, ಭಗವಂತ ಇಚ್ಛೆ ಪಟ್ಟಂತೆ ಅರ್ಜುನನು ನಮ್ಮ ಪರವಾಗಿ ಶ್ರೀಕೃಷ್ಣನಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹದ್ದು. ಹಾಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದ ನಂತರ ಅರ್ಜುನನು ಇಲ್ಲಿ ತನ್ನ ಅಭಿಪ್ರಾಯವನ್ನ ತನಗೆ ಭಗವಂತನ ಬಗ್ಗೆ ತಿಳಿದಂತಹ ವಿಚಾರಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ನಾವು ಕೂಡ ಆ ಭಗವಂತನ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅರ್ಜುನ ಹೇಳ್ತಾನೆ ಪರಂ ಬ್ರಹ್ಮ ಪರಂಧಾಮ ಅಂತ ಹೇಳಿ. ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಜೀವರು ಅಥವಾ ಜೀವಾತ್ಮರು. ಪರಂ ಬ್ರಹ್ಮ ಅಂತ ಹೇಳಿದ್ರೆ ನಮ್ಮನ್ನೆಲ್ಲರನ್ನು ಕೂಡ ಪಾಲಿಸುವಂತಹ ಭಗವಂತ. ಆತ್ಮ ಮತ್ತೆ ಪರಮಾತ್ಮ ಅಂತ ಹೇಳಿದಾಗೆ, ಆತ್ಮ ಅಂತ ಹೇಳಿದ್ರೆ ಸಾಮಾನ್ಯವಾದ ಜೀವಾತ್ಮ, ಪರಮಾತ್ಮ ಅಂತ ಹೇಳಿದ್ರೆ ಆ ಭಗವಂತನದೇ ವಿಸ್ತರಣೆ. ಹಾಗೆ ಬ್ರಹ್ಮ ಮತ್ತೆ ಪರಬ್ರಹ್ಮ. ಬ್ರಹ್ಮ ಅಂತ ಹೇಳುವ ಪದವನ್ನ ಜೀವಿಗಳಿಗೆ ಉಪಯೋಗಿಸ್ತಾರೆ. ಮತ್ತೆ ಸೃಷ್ಟಿಕರ್ತನಾದ ಬ್ರಹ್ಮನು ಕೂಡ ಒಬ್ಬ ಜೀವಿ, ಆದ್ದರಿಂದ ಅವನನ್ನ ಚತುರ್ಮುಖ ಬ್ರಹ್ಮ ಅಂತೇಳಿ ಕರಿತೇವೆ. ಆದ್ರೆ ಪರಬ್ರಹ್ಮ ಅಂತ ಹೇಳಿದ್ರೆ ಆತನು ನಮ್ಮಂತೆ ಒಬ್ಬ ಸಾಮಾನ್ಯ ಜೀವಿ ಅಲ್ಲ. ಅವನು ಪರಮ ಅಂದ್ರೆ ಎಲ್ಲದಕ್ಕಿಂತಲೂ ಉತ್ತಮವಾದಂತಹ ಶ್ರೇಷ್ಠನಾದ ಪುರುಷ. ಆದ್ದರಿಂದ ಅವನನ್ನ ಪುರುಷೋತ್ತಮ ಅಂತೇಳಿ ಕೂಡ ಕರೀತಾರೆ. ಭಗವಂತನನ್ನ ಇಲ್ಲಿ ಪರಂ ಬ್ರಹ್ಮ ಅಂತೇಳಿ ಕರೆದಿದ್ದಾರೆ. ಹಾಗೆ ಪರಂಧಾಮ ಅಂದ್ರೆ ಅವನು ನಮ್ಮ ಶಾಶ್ವತವಾದಂತಹ ಧಾಮ. ನಮಗೆ ಶಾಶ್ವತವಾದಂತಹ ಒಂದು ಆಶ್ರಯವು ಎಲ್ಲಿಯಾದರೂ ದೊರಕ್ತದೆ ಅಂತ ಹೇಳಿದ್ರೆ ಅದು ಆ ಭಗವಂತನ ಪರಂಧಾಮದಲ್ಲಿ, ಆ ಭಗವಂತನ ಆ ಒಂದು ವೈಕುಂಠ ಲೋಕದಲ್ಲಿ, ಗೋಲೋಕ ನಿವಾಸದಲ್ಲಿ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ. ಈ ಪ್ರಪಂಚ ಇದು ದುಃಖಾಲಯಂ ಅಶಾಶ್ವತ, ಇದು ದುಃಖದಿಂದ ಕೂಡಿದ್ದು ಮತ್ತು ಅಶಾಶ್ವತವಾದದ್ದು. ಅದರಿಂದ ಭಗವಂತನ ಧಾಮವನ್ನ ಪರಂಧಾಮ ಅಂತ ಹೇಳಿ ಕರೀತೇವೆ. ಹಾಗೆ ಪವಿತ್ರ, ಭಗವಂತನ ನಾಮವು ಬಹಳ ಪವಿತ್ರವಾದಂತಹದ್ದು. ಅದು ಅಪವಿತ್ರವಾದದನ್ನು ಕೂಡ ಪವಿತ್ರಗೊಳಿಸುವಂತಹ ಶಕ್ತಿಯನ್ನ ಉಳ್ಳಂತಹದ್ದು. ಆ ಭಗವಂತ ಎಷ್ಟೊಂದು ಪರಿಶುದ್ಧ ಅಂತ ಹೇಳಿದ್ರೆ ತೇಜೇಶಾಂ ನ ದೋಷಾಯ ಅಂತ ಹೇಳ್ತಾರೆ. ಈ ಸೂರ್ಯನ ಬಿಸಿಲು ಯಾವ ಜಾಗದಲ್ಲೇ ಬಿದ್ರೂ ಕೂಡ ಆ ಒಂದು ಜಾಗವನ್ನ ಸ್ವಚ್ಛಗೊಳಿಸುವಂತಹ ಶಕ್ತಿಯನ್ನ ಅದು ಹೊಂದಿದೆ. ಅದು ಒಂದು ಶುದ್ಧವಾದಂತಹ ನೀರಿನ ಮೇಲೆ ಅಥವಾ ನೆಲದ ಮೇಲೆ ಆ ಸೂರ್ಯನ ಬಿಸಿಲು ಬೀಳಬಹುದು, ಅಥವಾ ಯಾವುದೋ ಒಂದು ಕೊಳಚೆ ಪ್ರದೇಶದಲ್ಲಿ ಸೂರ್ಯನ ಬಿಸಿಲು ಬೀಳಬಹುದು. ಆ ರೀತಿಯಾಗಿ ಬಿದ್ದಂತಹ ಬಿಸಿಲಿನಿಂದ ಸೂರ್ಯನಿಗೆ ಯಾವುದೇ ಒಂದು ಕಳಂಕವು ಬರುವುದಿಲ್ಲ. ಆ ಸೂರ್ಯನಿಗೆ ಅದರ ಯಾವುದೇ ಸಂಪರ್ಕವು ಆಗುವುದಿಲ್ಲ. ಸೂರ್ಯನು ಯಾವಾಗಲೂ ಶುದ್ಧನಾಗಿಯೇ ಪವಿತ್ರನಾಗಿಯೇ ಇರ್ತಾನೆ. ಹಾಗೆ ನಾವು ಕೂಡ ಭಗವಂತನ ಒಂದು ಸಂಪರ್ಕಕ್ಕೆ ಹೋದಾಗ ಭಗವಂತ ಸದಾ ನಿತ್ಯವೂ ಪರಿಶುದ್ಧನಾಗಿ ಇರುವ ಕಾರಣದಿಂದಾಗಿ ಆ ಭಗವಂತನ ಹತ್ರ ಹೋಗುವಂತಹ ವ್ಯಕ್ತಿಯು ಎಷ್ಟೇ ದೊಡ್ಡ ಪಾಪಗಳನ್ನ ಮಾಡಿದ್ರು ಕೂಡ ಅಪಿಚೇತ್ಸು ದುರಾಚಾರು, ಅವನ ಆ ಎಲ್ಲ ಪಾಪಗಳು ನಾಶವಾಗುತ್ತವೆ ವಿನಃ ಅವನು ಮಾಡಿದ ಪಾಪದಿಂದ ಭಗವಂತನಿಗೆ ಯಾವುದೇ ಒಂದು ಪರಿಣಾಮವೂ ಕೂಡ ಆಗುವುದಿಲ್ಲ. ಆದ್ದರಿಂದ ಭಗವಂತನನ್ನ ನಾವು ಪವಿತ್ರ ಅಂತೇಳಿ ಕರಿತೇವೆ. ಮತ್ತು ಭಗವಂತ ಪರಿಪೂರ್ಣನಾದಂತಹ ಸತ್ಯ. ಭಗವಂತ ಪರಿಪೂರ್ಣ ಯಾಕಂತ ಹೇಳಿದ್ರೆ ಅವನಲ್ಲಿ 6 ಭಾಗಗಳು ಪರಿಪೂರ್ಣವಾಗಿವೆ. ಭಗವಂತನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಐಶ್ವರ್ಯಗಳು ಕೂಡ ಅದು ಭಗವಂತನಿಗೆ ಸೇರಿರುವಂತಹದ್ದು. ಭಗವಂತನು ಎಲ್ಲರಿಗಿಂತಲೂ ಹೆಚ್ಚು ಸಾಮರ್ಥ್ಯವನ್ನ ಹೊಂದಿರುವವನು. ತನ್ನ ತಾಯಿಯ ಮಡಿಲಲ್ಲಿರುವಾಗಲೇನೆ ಆ ಭೂತನಿ ರಾಕ್ಷಸಿಯನ್ನ ಆತನು ಸಂಹಾರ ಮಾಡಿದ್ದಾನೆ. ಭಗವಂತನ ಯಶಸ್ಸು ಎಲ್ಲ ಕಡೆ ಹರಡಿದೆ. ಆ ಶ್ರೀಕೃಷ್ಣನ ನಾಮ ಗೊತ್ತಿಲ್ಲದವರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆತನ ಯಶಸ್ಸು ಅಷ್ಟೊಂದು ಪರಿಪೂರ್ಣವಾಗಿರುವಂಥದ್ದು. ಮತ್ತೆ ಆ ಒಂದು ಸೌಂದರ್ಯ, ಆ ಭಗವಂತನ ಲಾವಣ್ಯ, ಅದನ್ನ ನಮಗೆ ವರ್ಣಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಹೇಳಿ ಕರೀತಾರೆ. ಆಮೇಲೆ ಜ್ಞಾನ, ಆ ಭಗವಂತನು ಭಗವದ್ಗೀತೆಯನ್ನು ನಮಗೆ ನೀಡಿದ್ದಾನೆ. ಇನ್ನು ಅನೇಕ ರೀತಿಯಾದಂತಹ ಶಾಸ್ತ್ರಗಳನ್ನ ಭಗವಂತನೇ ತಿಳಿಸಿರುವಂತಹದ್ದು. ಮತ್ತು ವೇದಗಳೆಲ್ಲ ಭಗವಂತನ ಮುಖದಿ ಪದ್ಮದಿಂದಲೇ ಬಂದಿರುವಂತಹದ್ದು. ಅದರಿಂದಲೇ ಅದನ್ನ ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂತ ಹೇಳಿದ್ರೆ ಕೇಳಿದ್ದು ಅಂತ ಹೇಳಿ, ಭಗವಂತನಿಂದ ನೇರವಾಗಿ ಕೇಳಿರುವಂತಹ ವಿಷಯ. ಇಷ್ಟು ಇದ್ರೂ ಕೂಡ ಭಗವಂತನಲ್ಲಿ ವೈರಾಗ್ಯ ಇದೆ. ಭಗವಂತ ಎಲ್ಲವನ್ನು ಕೂಡ ಬಿಟ್ಟು ಆತನು ಹೊರಟು ಬಿಡ್ತಾನೆ.
ಅವನು ಯಾವುದರ ಮೇಲೆಯೂ ಕೂಡ ಆ ಒಂದು ವ್ಯಾಮೋಹವನ್ನ ಇಟ್ಟುಕೊಳ್ಳುವುದಿಲ್ಲ. ಹೀಗೆ ಭಗವಂತ ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ 6 ಭಗಗಳು ಕೂಡ ಪರಿಪೂರ್ಣವಾಗಿವೆ. ನಿತ್ಯನಾಗಿದ್ದಾನೆ. ಭಗವಂತನಿಗೆ ನಾಶವಿಲ್ಲ, ಜೀವಾತ್ಮನಿಗೂ ನಾಶವಿಲ್ಲ, ಭಗವಂತನಿಗೂ ಅಥವಾ ಪರಮಾತ್ಮನಿಗೂ ನಾಶ ಅನ್ನುವಂಥದ್ದು ಇಲ್ಲ. ಆದ್ರೆ ಜೀವಾತ್ಮನು ಶರೀರಗಳನ್ನ ಪಡೆಯುತ್ತಾನೆ. ಈ ಶರೀರಗಳನ್ನ ಪಡೆದು ತಾನು ಜನ್ಮವನ್ನ ಎತ್ತುತ್ತಾನೆ, ಮತ್ತೆ ಆ ಶರೀರವನ್ನ ತ್ಯಾಗ ಮಾಡುವಾಗ ಮರಣವನ್ನ ಅಪ್ಪುತ್ತಾನೆ. ಆದ್ರಿಂದ ಜೀವಾತ್ಮನು ಶಾಶ್ವತನಲ್ಲ ಅಂತ ಹೇಳಿ ನಮಗೆ ಕಾಣಿಸಬಹುದಷ್ಟೇ. ಆದರೆ ಮೂಲದಲ್ಲಿ ಜೀವಾತ್ಮನು ಶಾಶ್ವತವಾಗಿಯೇ ಇದ್ದಾನೆ, ನಿತ್ಯವಾಗಿಯೇ ಇದ್ದಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಾಪರಂ. ಆ ನಿತ್ಯನಾದಂತಹ ಭಗವಂತ, ದಿವ್ಯನಾದಂತಹ ಭಗವಂತ, ಭಗವಂತನ ನಾಮವು ದಿವ್ಯವಾದಂಥದ್ದು. ನಮ್ಮ ರೀತಿಯ ಭೌತಿಕವಾದಂತಹ ವ್ಯಕ್ತಿ ಅಲ್ಲ ಆ ಭಗವಂತ. ಯಾಕಂತ ಹೇಳಿದ್ರೆ ನಮಗೆ ಇರುವ ರೀತಿಯಲ್ಲಿ ಭಗವಂತನಿಗೆ ಯಾವುದೇ ಬಂಧನಗಳು ಇರುವುದಿಲ್ಲ. ನಮ್ಮನ್ನ ತಾಪತ್ರಯಗಳು ಕಾಡುತ್ತವೆ, ಆದ್ರೆ ಭಗವಂತನಿಗೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ಅನ್ನುವಂತಹ ತಾಪತ್ರಯಗಳು ಕೂಡ ಭಗವಂತನಿಗೆ ಇರುವುದಿಲ್ಲ. ಆತನು ದಿವ್ಯನಾಗಿರುವಂಥವನು. ನಾವು ಈ ಪ್ರಪಂಚಕ್ಕೆ ಕರ್ಮದ ಕಾರಣದಿಂದ ಬಂದಿರುವಂಥದ್ದು, ಆದರೆ ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬಂದಿರುವಂತಹದ್ದು. ಆತನು ದಿವ್ಯನಾಗಿದ್ದಾನೆ ಮತ್ತು ಆದಿಪುರುಷನಾಗಿದ್ದಾನೆ. ಎಲ್ಲರಿಗಿಂತಲೂ ಮೊದಲು ಆ ಭಗವಂತನೇ, ಆ ಭಗವಂತನ ವಿಸ್ತರಣೆಯಿಂದಲೇ ಎಲ್ಲ ಸೃಷ್ಟಿಯು ಕೂಡ ಸಾಧ್ಯವಾಗಿದೆ. ಹಾಗಾಗಿ ಮೂಲದಲ್ಲಿ ಆ ಭಗವಂತನೇ ಇರ್ತಾನೆ. ಅವನಿಗೆ ಹುಟ್ಟು ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಇಲ್ಲಿ ಹುಟ್ಟು ಅನ್ನುವಂಥ ಪದದ ಅರ್ಥವೇ ಶರೀರವನ್ನ ಸ್ವೀಕಾರ ಮಾಡುವುದು ಅಂತ ಅರ್ಥ. ಹಾಗಾದ್ರೆ ಭಗವಂತ ಇಲ್ಲಿಗೆ ಬರ್ಬೇಕಾದ್ರೆ, ಭೂಮಿಗೆ ಬರ್ಬೇಕಾದ್ರೆ ಶರೀರವನ್ನ ಸ್ವೀಕಾರ ಮಾಡಲಿಲ್ವಾ ಅಂತೇಳಿ ಪ್ರಶ್ನೆ ಬರ್ಬೋದು. ಭಗವಂತನ ಶರೀರವು ಆಧ್ಯಾತ್ಮಿಕವಾಗಿರುವಂತಹದ್ದು, ಅದು ನಮ್ಮಂತೆ ಭೌತಿಕವಾದಂತಹ ಶರೀರ ಅಲ್ಲ. ಆದ್ರಿಂದ ಭಗವಂತನಿಗೆ ಹುಟ್ಟು ಅನ್ನುವಂಥದ್ದಿಲ್ಲ, ಭಗವಂತನಿಗೆ ಸಾವು ಅನ್ನುವಂಥದ್ದಿಲ್ಲ. ಆತನು ಅವತರಿಸ್ತಾನೆ ಮತ್ತು ಅವತಾರ ಸಮಾಪ್ತಿ ಮಾಡ್ತಾನೆ. ಆದ್ರಿಂದ ಅವನು ಆ ಒಂದು ವಿಶೇಷವಾದಂತಹ ಗುಣವನ್ನ ಭಗವಂತ ಹೊಂದಿದ್ದಾನೆ ಮತ್ತು ಅತ್ಯಂತ ಶ್ರೇಷ್ಠನಾಗಿರುವಂತಹ ವ್ಯಕ್ತಿ ಆ ಭಗವಂತನಾಗಿದ್ದಾನೆ. ಭಗವಂತನಿಗಿಂತ ಶ್ರೇಷ್ಠರಾದವರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಇದು ಸಾಮಾನ್ಯವಾಗಿ ಅರ್ಜುನ ತನ್ನ ಸಖನಾದಂತಹ ಶ್ರೀಕೃಷ್ಣನ ಜೊತೆಗೆ ಮಾತ್ರ ಹೇಳಿರುವಂತಹದ್ದಲ್ಲ. ನಾರದ ಮುನಿಗಳು, ಅಸಿತ ಮುನಿಗಳು, ದೇವಲ, ವೇದವ್ಯಾಸರು, ಇಂತಹ ಅನೇಕ ಮಹರ್ಷಿಗಳು ಕೂಡ ಭಗವಂತನ ಕುರಿತಾಗಿ ಈ ಒಂದು ಸತ್ಯವನ್ನ ದೃಢಪಡಿಸ್ತಾರೆ. ಮತ್ತು ಈಗ ಅರ್ಜುನ ನೇರವಾಗಿ ಶ್ರೀಕೃಷ್ಣನಿಂದಲೇ ಕೇಳಿ ತಿಳಿದುಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಅರ್ಜುನನು ಭಗವಂತನ ಆ ಒಂದು ದಿವ್ಯವಾದಂತಹ ಸ್ವರೂಪವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಮುಂದುವರಿಸಿ ಅರ್ಜುನ ಹೇಳ್ತಾನೆ, ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೆ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಮುಖ್ಯವಾದ ಲಕ್ಷಣ, ಮುಖ್ಯವಾದಂತಹ ಒಂದು ಅಧಿಕಾರ, ಆ ಒಂದು ಅರ್ಹತೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ನಂಬಿಕೆ, ಗುರು, ಸಾಧು, ಶಾಸ್ತ್ರ, ಈ ಮೂರರಲ್ಲಿ ನಮಗೆ ನಂಬಿಕೆ ಅನ್ನುವಂಥದ್ದು ಇರಬೇಕು. ಆ ಶ್ರವಣದ ಮೂಲಕ, ಶಬ್ದ ಪ್ರಮಾಣದ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಪಡೆಯಬೇಕು. ಈ ರೀತಿಯಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಾಗ ನಮ್ಮಲ್ಲಿ ಆ ಭಗವಂತನಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ಈ ಭಗವಂತನು ಯಾರು ಅನ್ನುವುದನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ದೇವತೆಗಳು ದಾನವರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ದೇವತೆಗಳಾದರೂ ಕೂಡ ಭಗವಂತನ ಶುದ್ಧ ಭಕ್ತರಿಗಿಂತ ಅವರು ಕೆಳಗಿನ ಸ್ಥಾನದಲ್ಲೇ ಇರ್ತಾರೆ. ದೇವತೆಗಳು ಆ ದೇವಲೋಕದ ವಿವಿಧ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವಂತಹ ಭಗವಂತನ ಸೇವಕರು.
ಅವರಿಗಾಗಲಿ ಅಥವಾ ದಾನವರಿಗಾಗಲಿ, ಯಾರು ಅಧೋಲೋಕದಲ್ಲಿ ಇರ್ತಾರೋ ಅಂತಹ ದಾನವರಿಗಾಗಲಿ ಆ ಭಗವಂತನ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಇಲ್ಲಿ ಅರ್ಜುನ ಹೇಳೋದು, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಇದು ಗುರು ಪರಂಪರೆಯಲ್ಲಿ ನಮಗಿರಬೇಕಾದಂತಹ ಒಂದು ದೃಢವಾದಂತಹ ನಂಬಿಕೆ. ಗುರುಗಳು ಹೇಳಿದ್ದನ್ನ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ಅದನ್ನು ಜೀವನದಲ್ಲಿ ಅನುಷ್ಠಾನಗೊಳಿಸಿದ್ರೆ ಅದರ ಸತ್ಯ ಅದು ಹೇಗೆ ನಮ್ಮ ಮೇಲೆ ಪರಿಣಾಮವನ್ನ ಬೀರುತ್ತದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಕಣ್ಣಾರೆ ನಾವು ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ಮೊದಲ ಹಂತದಲ್ಲೇ ಎಲ್ಲವನ್ನು ಕೂಡ ನಾವು ಪರೀಕ್ಷೆ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಶಾಲಾ ಕಾಲೇಜುಗಳಲ್ಲಾದ್ರೂ ಕೂಡ ಮೊದಲು ಥಿಯರಿ ಕ್ಲಾಸ್ ಇರ್ತದೆ, ಅದರಲ್ಲಿ ನಮಗೆ ಎಲ್ಲ ವಿಚಾರಗಳನ್ನು ಹೇಳಿಕೊಡ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ಅಂತೇಳಿ ಲ್ಯಾಬ್, ಈ ಪ್ರಯೋಗಶಾಲೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪ್ರಯೋಗಗಳನ್ನ ಮಾಡಿ ಅದು ಸರಿ ಇದೆ ಅಂತೇಳಿ ತಿಳಿಸಿಕೊಡ್ತಾರೆ. ಹಾಗೆ ನಾವು ಕೂಡ ಭಕ್ತಿಗೆ ಬಂದಾಗ ಅಥವಾ ಯಾರಾದ್ರೂ ಬಂದು ನಮಗೆ ಭಕ್ತಿಯ ಬಗ್ಗೆ ಹೇಳಿಕೊಟ್ಟಾಗ ಅದರ ಮೇಲೆ ತಕ್ಷಣವೇ ನಾವು ಅನುಮಾನವನ್ನ ಪಡಿಸಬಾರದು, ಅಥವಾ ಇದು ಕೇವಲ ಸುಮ್ಮನೆ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಅದನ್ನು ನೀವು ಬೇಕಾದ್ರೆ ಒಮ್ಮೆ ಅಭ್ಯಾಸ ಮಾಡಿ ನೋಡಿ, ಭಗವಂತನ ಕುರಿತಾಗಿ ಜಪ ಮಾಡಿ ನೋಡಿ, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಲಿಕ್ಕೆ ಪ್ರಯತ್ನಿಸಿ ನೋಡಿ. ಇದನ್ನ ಮಾಡುವುದರಿಂದ ನಿಮಗೆ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳು ನೀವು ಕಾಣಬಹುದು ಅನ್ನೋದನ್ನ ನೀವೇ ಸ್ವತಃ ಮಾಡಿ ಕಾಣಬಹುದು, ನೋಡಬಹುದು. ಹೀಗೆ ಆ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟಿರುವವರಿಗೆ ಮಾತ್ರ ಆ ಭಗವಂತನನ್ನು ಆತನಿರುವಂತೆಯೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಹೇಳಿರುವಂಥದ್ದು, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳ್ತಾನೆ. ಹದಿನೈದನೇ ಶ್ಲೋಕ. ಸ್ವಯಂ ಏವ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೇ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಭಗವಂತನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಅದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲದೆ ಇರುವಂತಹ ಮಾತು. ಯಾಕಂದ್ರೆ ಭಗವಂತ ಆತನು ಅಪರಿಮಿತನಾಗಿರುವವನು, ಅವನಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನಂತೆ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನನ್ನ ಪುರುಷೋತ್ತಮ ಅಂತ ಕರೀತಾರೆ. ಪುರುಷ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪುರುಷ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಜನರನ್ನು ನಾವು ಪುರುಷರು ಅಂತ ಹೇಳಿ ಅಥವಾ ಮಹಿಳೆಯರು ಅಂತ ಹೇಳಿ ಕರಿತೇವೆ. ಆದ್ರೆ ಇಲ್ಲಿ ಪುರುಷ ಉತ್ತಮ ಅಂತ ಹೇಳಿದ್ರೆ, ಪುರುಷ ಅಂತ ಹೇಳಿದ್ರೆ ಎಲ್ಲ ಜೀವಿಗಳು. ಆ ಜೀವಿಗಳಲ್ಲಿಯೂ ಕೂಡ, ಇದನ್ನು ನಾವು 15ನೇ ಅಧ್ಯಾಯದಲ್ಲಿ ವಿವರವಾಗಿ ಕಾಣ್ತೇವೆ, ಆ ಜೀವಿಗಳಲ್ಲಿಯೂ ಕೂಡ 2 ವಿಧ. ಒಂದು ಭಗವಂತನಿಗೆ ಶರಣಾಗಿರುವಂತಹ ಜೀವಿಗಳು, ಇನ್ನೊಂದು ಬದ್ಧರಾಗಿರುವಂತಹ ಜೀವಿಗಳು. ಹಾಗೆ ಭಗವಂತನಿಗೆ ಶರಣಾಗಿರುವಂತಹ ಜೀವಿಗಳು ಯಾರೆಲ್ಲ ಇದ್ದಾರೋ ಅವರು ಆ ಭಗವಂತನ ನಿಜವಾದಂತಹ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಭಗವಂತ ಅವರೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಆ ಭಗವಂತನ ದಿವ್ಯಧಾಮದಲ್ಲಿ ಅನೇಕ ಭಕ್ತರು ಇದ್ದಾರೆ. ಅಂತಹ ಆ ಭಕ್ತರು ಅವರು ಅಚ್ಯುತರು, ಅಥವಾ ಅವರು ಯಾವತ್ತು ಚ್ಯುತಿಯನ್ನ ಹೊಂದದೇ ಇರುವಂತಹವರು. ಅಂಥವರಲ್ಲಿಯೂ ಕೂಡ ಭಗವಂತನು ಪುರುಷೋತ್ತಮ ಅಂತ ಹೇಳಿ ಅನಿಸಿಕೊಳ್ತಾನೆ. ಯಾಕಂದ್ರೆ ಅವರಿಗೂ ಕೂಡ ಶ್ರೇಷ್ಠವಾದಂತಹ ಸ್ಥಾನದಲ್ಲಿರುವಂತಹ ಆ ಭಗವಂತ ಪುರುಷೋತ್ತಮ, ಅವನು ಎಲ್ಲದರ ಮೂಲನಾಗಿದ್ದಾನೆ. ಈ ಸೃಷ್ಟಿಯ ಬಗ್ಗೆ ಮಾತನಾಡುವಾಗ ನಾವು ನೋಡಿದ್ದೇವೆ ಹೇಗೆ ಈ ಒಂದು ಬ್ರಹ್ಮಾಂಡವು ಸೃಷ್ಟಿಯಾಯಿತು, ಮತ್ತು ಈ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಜೀವಿಗಳನ್ನ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಆದರೆ ಅವುಗಳಲ್ಲಿ ಜೀವವನ್ನ ಇಡುವಂತಹ ಕಾರ್ಯವನ್ನ ಭಗವಂತನೇ ಸ್ವತಃ ಮಾಡ್ತಾನೆ. ಆ ಜೀವಾತ್ಮನನ್ನ ಇಡುವಂತಹದ್ದು, ಆ ಜೀವಾತ್ಮ ಮತ್ತೆ ಪರಮಾತ್ಮ. ಎಲ್ಲದರ ಪ್ರಭುವೇ ಅವನಾಗಿದ್ದಾನೆ. ದೇವದೇವನೇ, ಎಲ್ಲ ದೇವತೆಗಳಿಗೂ ಅವನು ಅಧಿಪತಿ. ಇಂದ್ರಾದಿ ದೇವತೆಗಳು ಭಗವಂತನ ಮುಂದೆ ಅವರು ಕೈ ಮುಗಿದು ನಿಂತುಕೊಳ್ತಾರೆ, ಅವರು ಭಗವಂತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಮತ್ತು ಈ ದೇವತೆಗಳಿಗೂ ಕೂಡ ಭಗವಂತನ ಒಂದು ರೂಪವು ಅದು ಯಾವಾಗಲೂ ಸಿಗುವಂತಹದ್ದಲ್ಲ, ಬಹಳ
ಕಷ್ಟಪಟ್ಟರೆ ಮಾತ್ರ ಭಗವಂತನ ಒಂದು ದರ್ಶನವನ್ನ ಮಾಡುವಂತಹ ಅವಕಾಶ ಅವರಿಗೆ ದೊರಕ್ತದೆ. ಮತ್ತೆ ಭಗವಂತನು ಆ ಬ್ರಹ್ಮದೇವರಿಗೆ ತನ್ನ ಸಂದೇಶವನ್ನ ತಿಳಿಸಿಕೊಡ್ತಾನೆ, ಕಳುಹಿಸಿಕೊಡ್ತಾನೆ. ಹೀಗೆ ದೇವತೆಗಳು ಭಗವಂತನ ಮುಂದೆ ಕೈಮುಗಿದು ನಿಲ್ಬೇಕು, ಏನಾದ್ರೂ ವಿನಂತಿಯನ್ನ ಮಾಡಿಕೊಳ್ಳುವುದಿದ್ರೆ. ಹಾಗಾಗಿ ದೇವದೇವನೇ, ಎಲ್ಲ ದೇವತೆಗಳಿಗೆ ಅವನು ಒಡೆಯನಾಗಿದ್ದಾನೆ, ಜಗತ್ಪತಿಯೇ, ಈ ಜಗತ್ತನ್ನ ಪಾಲಿಸುವವನಾಗಿದ್ದಾನೆ. ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಭಗವಂತನ ಅಂತರಂಗ ಶಕ್ತಿಯಿಂದ, ಅಂದ್ರೆ ಭಗವಂತನ ಆ ಒಂದು ಹ್ಲಾದಿನಿ ಶಕ್ತಿ ಏನಿದೆ, ಆ ಶಕ್ತಿಯಿಂದ ಭಗವಂತನನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಭಗವಂತನ ಶುದ್ಧ ಭಕ್ತರು ಯಾರಿರ್ತಾರೆ ಅವರ ಸಹಾಯದಿಂದ ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬಹುದು ಅಷ್ಟೇ. ಹಾಗಾಗಿ ಭಗವಂತನನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಇಲ್ಲಿ ಅರ್ಜುನ ಹೇಳುವುದು, ನಿನ್ನನ್ನು ನೀನೊಬ್ಬನೇ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ನಮಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದರಿಂದ ನೀನೇ ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿ. ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ 3 ಹಂತಗಳಿವೆ. ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೀತಿ, ಶಬ್ದತೆ ಅಂತ ಹೇಳಿ. ಇದನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ದೇವೆ. ಈಗ ನಾವು ಈ ಅಧ್ಯಾಯವನ್ನ ತಿಳಿದುಕೊಳ್ಳುವಂತಹ ಮೂಲ ಉದ್ದೇಶ ಏನು? ವಿಭೂತಿ ಯೋಗ. ಯಾಕಂದ್ರೆ 9ನೇ ಅಧ್ಯಾಯದಲ್ಲಿ ನಾವು ರಾಜವಿದ್ಯೆ ಯೋಗವನ್ನ ತಿಳಿದುಕೊಂಡು ಭಕ್ತಿ ಯೋಗದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ರೆ ಈಗ ಆ ಭಗವಂತನನ್ನು ನೆನೆಯಬೇಕು, ಭಗವಂತನ ನೆನಪು ನನಗೆ ಆಗಬೇಕು. ಹಾಗೆ ಆಗಬೇಕಾದ್ರೆ ನಾನು ಏನು ಮಾಡಬೇಕು? ಯಾಕಂದ್ರೆ ನಾವು ಸಾವಿನ ಸಮಯದಲ್ಲಿ ಭಗವಂತನನ್ನ ನೆನೆಯುತ್ತೇವೆ ಅಂತ ಹೇಳಿದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಭಗವಂತನನ್ನ ನಿರಂತರವಾಗಿ ನೆನೆಯುವಂತೆ, ಏನಾದ್ರೂ ಕೆಲವೊಂದು ವಿಚಾರಗಳನ್ನ ತಿಳಿಸುವಂತೆ ಅರ್ಜುನನು ಶ್ರೀಕೃಷ್ಣನಲ್ಲಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ತಾನೆ. ಏನು ಅರ್ಜುನ ಕೇಳ್ತಾನೆ ಅಂತ ಹೇಳಿದ್ರೆ, ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ತಾಂ ವ್ಯಾಪ್ಯ ತಿಷ್ಟಸಿ. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅದನ್ನು ಕುರಿತು ನನಗೆ ವಿವರವಾಗಿ ಹೇಳು. ಭಗವಂತನಲ್ಲಿ ಅರ್ಜುನನು ಕೇಳ್ತಾ ಇರುವಂತಹ ಮಾತು. ಯಾಕಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಈ ಜಗತ್ತಿನ ಸೃಷ್ಟಿಯನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಆ ಭಗವಂತ ಅಂದ್ರೆ ಯಾರು, ಭಗವಂತ ಅಂತ ಹೇಳಿದ್ರೆ ಹೇಗಿರ್ತಾನೆ, ಇವುಗಳ ಕುರಿತಾಗಿ ಇದರ ವಿಚಾರವಾಗಿ ತಿಳಿದುಕೊಳ್ಳಿಕ್ಕೆ ನಮಗೆ ಗುರು, ಸಾಧು ಮತ್ತು ಶಾಸ್ತ್ರ ಇವುಗಳ ಈ 3ರ ಸಹಾಯವೂ ಕೂಡ ಇದೆ. ಅರ್ಜುನನು ಈ ಪ್ರಶ್ನೆಯನ್ನು ಕೇಳುವ ಮೂಲಕ ನಮ್ಮೆಲ್ಲರ ಅನುಮಾನಗಳನ್ನು ಕೂಡ ಪರಿಹರಿಸ್ತಾ ಇದ್ದಾನೆ. ಆ ಭಗವಂತನ ಈ ಪಾಲನಾ ಶಕ್ತಿಯ ಕುರಿತಾಗಿ ಅರ್ಜುನನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಯಾರನ್ನಾದ್ರೂ ಸದಾಕಾಲ ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರ ಬಗ್ಗೆ ನಮಗೆ ತಿಳಿದಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಆ ಭಗವಂತನ ಕುರಿತಾಗಿ ತಿಳಿಸಬೇಕು ಈಗ ನಮಗೆ. ಭಗವಂತ ಯಾವ ರೀತಿಯಾಗಿ ಇರ್ತಾನೆ, ಯಾವ ರೀತಿಯಾಗಿ ವ್ಯವಹರಿಸ್ತಾನೆ ಅನ್ನುವುದನ್ನು ಅದನ್ನು ತಿಳಿಸಿಕೊಡುವ ಅಂತೇಳಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನೆಲ್ಲ ಹೇಳಿಕೊಟ್ರೆ ಅದೆಲ್ಲವೂ ಕೂಡ ನಮಗೂ ಆ ಭಗವದ್ಗೀತೆಯ ಒಂದು ಸಹಾಯದಿಂದ ನಮ್ಮವರೆಗೆ ಅದು ತಲುಪಿದ್ರೆ ನಾವೆಲ್ಲರೂ ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಭಗವಂತನ ಧ್ಯಾನದಲ್ಲಿ ಯಾರು ನಿಶ್ಚಲವಾಗಿ ಮನಸ್ಸನ್ನ ಇಡ್ತಾರೋ ಅವರು ಭಗವಂತನ ನಿರಂತರವಾದಂತಹ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಸದಾಕಾಲ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ?
ಇದಕ್ಕೆ ಉತ್ತರವಾಗಿ ಭಗವಂತ ಏನು ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನಾವೀಗ ನೋಡೋಣ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನ್ನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನ್ನಿಸುತ್ತದೆ. ಭಗವಂತ ಅರ್ಜುನನಿಗೆ ಇಲ್ಲಿ ಅರ್ಜುನನು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣನು ಉತ್ತರವಾಗಿ ಏನೆಂದು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ದೇವೋತ್ತಮ ಪರಮಪುರುಷನು ಹೀಗೆಂದನು. ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿಯೇ ಇಲ್ಲ, ಆದುದರಿಂದ ಪ್ರಧಾನವಾದುದನ್ನು ಮಾತ್ರ ಹೇಳುತ್ತೇನೆ. ಅರ್ಜುನ ಕೇಳಿದಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿನ್ನ ಕುರಿತಾಗಿ ನಮಗೆ ತಿಳಿಸಿಕೊಡು ಅಂತೇಳಿ. ಆದ್ರೆ ಭಗವಂತನ ಕುರಿತಾಗಿ ಸಂಪೂರ್ಣವಾಗಿ ತಿಳಿದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ಭಗವಂತ ಆತನು ಪರಿಪೂರ್ಣನಾದಂತಹ ವ್ಯಕ್ತಿ. ಆದರೂ ಕೂಡ ಅರ್ಜುನನು ಕೇಳಿದಂತಹ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ವಿಭೂತಿಗಳಿಗೆ ಮಿತಿಗಿಲ್ಲ. ಭಗವಂತನ ಆ ಒಂದು ಮಹಿಮೆಗಳಿಗೆ ಮಿತಿ ಅನ್ನುವಂಥದ್ದು ಇರುವುದಿಲ್ಲ. ಆದರೆ ಕೆಲವೊಂದನ್ನ ಮಾತ್ರ, ಪ್ರಧಾನವಾದದ್ದನ್ನ ಮಾತ್ರ ಹೇಳ್ತೇನೆ ಅಂತೇಳಿ ಭಗವಂತನು ತನ್ನ ಮಾತುಗಳನ್ನ ಮುಂದುವರಿಸ್ತಾನೆ. ಭಗವಂತ ಹೇಳುವಂತಹ ಮಾತು, ಮೊದಲನೇ ಮಾತು ಇಲ್ಲಿದೆ, ಅದು ಪರಮಾತ್ಮನ ಕುರಿತಾಗಿ ಹೇಳುವಂತಹ ಮಾತು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ. ಎಲ್ಲ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವು ನಾನು. ಭಗವಂತ ಪರಮಾತ್ಮ ರೂಪಿಯಾಗಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾನೆ. ಆ ಪರಮಾತ್ಮನು ಎರಡು ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾನೆ. ಅದು ಹನುಮಂತ ಮತ್ತೆ ಉಪದೃಷ್ಟ ಅಂತೇಳಿ. ನಾವು ಮಾಡುವ ಎಲ್ಲ ಕಾರಣಗಳಿಗೂ ಆ ಭಗವಂತ ಸಾಕ್ಷಿಯಾಗಿರ್ತಾನೆ. ಮತ್ತೆ ಅದಕ್ಕೆ ಭಗವಂತನ ಆ ಒಂದು ಒಪ್ಪಿಗೆ ಅಥವಾ ಆ ಭಗವಂತನ ಅನುಗ್ರಹ ಇಲ್ಲದೆ ಇದ್ರೆ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಗವಂತ ಎಲ್ಲರ ಹೃದಯದಲ್ಲಿಯೂ ಕೂಡ ನೆಲೆಸಿದ್ದಾನೆ. ಆತನೇ ನಮ್ಮ ಆದಿ ಮಧ್ಯ ಮತ್ತೆ ಅಂತ್ಯವು ಆಗಿದ್ದಾನೆ. ಈಗ 21ನೇ ಶ್ಲೋಕದಿಂದ ಭಗವಂತ ತನ್ನ ಬೇರೆ ಬೇರೆ ವಿಭೂತಿಗಳನ್ನ ತಿಳಿಸ್ತಾ ಹೋಗ್ತಾನೆ. ಇದು 39ನೇ ಶ್ಲೋಕದವರೆಗೆ ಹೋಗ್ತದೆ. ಒಟ್ಟು ಇದರಲ್ಲಿರುವಂಥದ್ದು 42 ಶ್ಲೋಕಗಳು. ಈಗ ಮೊದಲನೇದಾಗಿ ಭಗವಂತ ಒಂದೊಂದೇ ಉದಾಹರಣೆಗಳನ್ನು ಕೊಡುವಂಥದ್ದು. ಅಂದ್ರೆ ಒಂದು ಗುಂಪಿನಲ್ಲಿ ಅದರಲ್ಲಿ ಯಾವುದು ಶ್ರೇಷ್ಠ ಇದೆ ಅದು ಆ ಭಗವಂತನಿಗೆ ಅರ್ಪಣೆಯನ್ನ ಮಾಡುವಂತಹದ್ದು. ಆ ಭಗವಂತನ ನಾಮವನ್ನು ನಾವು ಶ್ರವಣವನ್ನ ಮಾಡುವಂತಹದ್ದು. ಏನು ಹೇಳ್ತಾನೆ ಭಗವಂತ ಅಂತ ಹೇಳಿದ್ರೆ, ಆದಿತ್ಯಾನಾಂ ಅಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತ ಮಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತಗಳಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಆದಿತ್ಯರಲ್ಲಿ ವಿಷ್ಣು, ಅದಿತಿ ದೇವಿಯ ಮಕ್ಕಳು, ಅದಿತಿ ಮತ್ತೆ ಕಶ್ಯಪರಲ್ಲಿ ಹುಟ್ಟಿದಂತಹ ಅಥವಾ ಅವತಾರ ಪಡೆದಂತಹ ಭಗವಂತ, ಆತನೇ ವಾಮನ ದೇವ ಅಥವಾ ತ್ರಿವಿಕ್ರಮ. ಆದಿತ್ಯ ಮತ್ತೆ ಕಶ್ಯಪರಲ್ಲಿ
ಅದಿತಿ ಮತ್ತೆ ಕಶ್ಯಪರಲ್ಲಿ ಅದಿತಿಯ ಮಗನಾದ್ದರಿಂದ ಅವನನ್ನ ಆದಿತ್ಯ ಅಂತ ಹೇಳಿ ಕೂಡ ಕರೀತಾರೆ. ಆ ಆದಿತ್ಯರಲ್ಲಿ ಭಗವಂತ ವಿಷ್ಣು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಎಲ್ಲ ಆದಿತ್ಯರು ಅಂದ್ರೆ ಅದಿತಿ ದೇವಿಯ ಎಲ್ಲ ಮಕ್ಕಳು ಆದಿತ್ಯರೇ. ಆದ್ರೆ ಈ ಭಗವಂತ ಯಾರು ಅವತಾರವನ್ನ ತಾಳಿದ್ದಾನೋ ಆ ಅಲ್ಲಿ ವಿಷ್ಣು ಆಗಿ ಆತನು ಇರುವ ಎಲ್ಲ ಆದಿತ್ಯರಲ್ಲಿ ಆತನು ಶ್ರೇಷ್ಠನಾಗಿದ್ದಾನೆ. ಇನ್ನು ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ. ಎಲ್ಲ ಬೆಳಕು ನಾವು ಬೇರೆ ಬೇರೆ ಗಾತ್ರದ ಬೆಳಕುಗಳಿವೆ. ಈಗ ಒಂದು ಸಣ್ಣ ದೀಪ ಹಣತೆ ಅದು ಸ್ವಲ್ಪ ಜಾಗಕ್ಕೆ ಬೆಳಕನ್ನ ಕೊಡ್ತದೆ. ಅದೇ ಸೂರ್ಯೋದಯವಾದಾಗ ಇಡೀ ಪ್ರಪಂಚವೇ ಬೆಳಕಾಗ್ತದೆ. ಹಾಗೆ ಎಲ್ಲಾ ಜ್ಯೋತಿಗಳನ್ನ ಕೊಡುವಂತಹ ಬೆಳಕನ್ನ ಬೀರುವಂತಹ ವಸ್ತುಗಳಲ್ಲಿ ಭಗವಂತ ಸೂರ್ಯನಿಗೆ ಸಮಾನನಾಗಿದ್ದಾನೆ. ಮರುತಗಳಲ್ಲಿ ಆತನು ಮರೀಚಿಯಾಗಿದ್ದಾನೆ. ಎಲ್ಲ ಮರುತ್ತುಗಳಲ್ಲಿ ಮರೀಚಿಯು ಕೃಷ್ಣನನ್ನ ಪ್ರತಿನಿಧಿಸ್ತಾನೆ. ಇಲ್ಲಿ ಮರುತ ಅಂತ ಹೇಳಿದ್ರೆ ವಾಯುದೇವತೆ. ಇನ್ನು ನಕ್ಷತ್ರಗಳಲ್ಲಿ ನಾನು ಚಂದ್ರನಾಗಿದ್ದೇನೆ. ಇಲ್ಲಿ ನಕ್ಷತ್ರಗಳು ಅಂತ ಹೇಳಿದ್ರೆ ರಾತ್ರಿಯ ಹೊತ್ತಲ್ಲಿ ಮಿನುಗುವಂತಹದ್ದು ಅದು ನಕ್ಷತ್ರಗಳು. ಅವುಗಳಲ್ಲಿ ಶ್ರೇಷ್ಠನಾಗಿರುವವನು ಯಾರು? ಅಥವಾ ಈ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ನಕ್ಷತ್ರಗಳನ್ನ ಉಡು ಅಂತ ಹೇಳಿ ಕರಿತೇವೆ. ಅವುಗಳೆಲ್ಲ ಶ್ರೇಷ್ಠವಾಗಿರುವವನು ಉಡುಪ ಅಥವಾ ಚಂದ್ರ ಅಂತ ಹೇಳ್ತೇವೆ. ಆ ರಾತ್ರಿಯಲ್ಲಿ ಬೆಳಗುವಂತಹ ವಸ್ತುಗಳಲ್ಲಿ ಶ್ರೇಷ್ಠನಾಗಿರುವವನು ಚಂದ್ರ. ಯಾಕಂದ್ರೆ ನಮಗೆ ಚಂದ್ರನಿಗಿಂತ ಹೆಚ್ಚು ಬೆಳಕು ಕೊಡುವಂತ ವಸ್ತು ರಾತ್ರಿಯಲ್ಲಿ ಇನ್ನೊಂದಿಲ್ಲ. ನಕ್ಷತ್ರಗಳು ಕೇವಲ ಮಿನುಗ್ತವೆ ಮಾತ್ರ, ಅದು ನಮಗೆ ಬೆಳಕನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೆಳದಿಂಗಳಿನಲ್ಲಿ ನಾವು ಬೆಳಕನ್ನ ಬಹಳ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಎಲ್ಲ ಮಿನುಗುವ ವಸ್ತುಗಳಲ್ಲಿ ಚಂದ್ರನು ಬಹಳ ಶ್ರೇಷ್ಠನಾಗಿದ್ದಾನೆ. ಎಲ್ಲ ನಕ್ಷತ್ರಗಳಲ್ಲಿ ಚಂದ್ರನು ಶ್ರೇಷ್ಠನಾಗಿದ್ದಾನೆ. ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಮುಂದುವರಿಸ್ತಾ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ವೇದಗಳಲ್ಲಿ 4 ವಿಭಾಗಗಳಿವೆ. ವೇದವ್ಯಾಸರು ಅದನ್ನು 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅದನ್ನ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಮತ್ತೆ ಸಾಮವೇದ ಅಂತ ಹೇಳಿ ಕರೀತಾರೆ. ಇಲ್ಲಿ ಸಾಮವೇದ ಅದು ಬಹಳ ಮುಖ್ಯವಾದಂತಹ ವೇದ. ಆ ಸಾಮವೇದ ಅನ್ನುವಂಥದ್ದು ಅದು ಹಾಡುಗಳನ್ನ ಹೊಂದಿರುವಂತಹದ್ದು. ಬೇರೆ ಬೇರೆ ದೇವತೆಗಳನ್ನ ಯಾವ ರೀತಿಯಾಗಿ ಸಂತೃಪ್ತಿಗೊಳಿಸಬೇಕು ಅನ್ನುವಂಥ ವಿಚಾರವನ್ನ ಅಲ್ಲಿ ತಿಳಿಸಿಕೊಡಲಾಗುತ್ತದೆ. ಅಂತಹ ವೇದ, ಎಲ್ಲ ವೇದಗಳಲ್ಲಿ ಸಾಮವೇದವು ಭಗವಂತ ತಾನೇ ಅಂತ ಹೇಳಿಕೊಟ್ಟಿದ್ದಾನೆ. ಹಾಗೆ ದೇವತೆಗಳಲ್ಲಿ ಸ್ವರ್ಗರಾಜನಾದ ಇಂದ್ರ, ಭಗವಂತನೇ ನಿಯೋಜಿಸಿರುವಂತಹ ಈ ಒಂದು ದೇವತಾ ಸಮೂಹ ಅವು ಎಲ್ಲದಕ್ಕೂ ಕೂಡ ಇಂದ್ರನು ಅಧಿಪತಿಯಾಗಿದ್ದಾನೆ ಅಥವಾ ರಾಜನಾಗಿದ್ದಾನೆ. ಆ ಇಂದ್ರನ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಜೀವಿಗಳ ಒಂದು ಜೀವನವು ನಡೆಯುತ್ತದೆ. ಅದರಿಂದ ಅಂತಹ ದೇವತೆ ಯಾರು ಇಂದ್ರನಾಗಿದ್ದಾನೋ ಆತನು ಭಗವಂತನ ಪ್ರತಿನಿಧಿಯಾಗಿದ್ದಾನೆ. ಇಂದ್ರಿಯಗಳಲ್ಲಿ ನಾನು ಮನಸ್ಸು. ನಮ್ಮ ಶರೀರದಲ್ಲಿ 10 ಇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ವಾಕ್, ಪಾಣಿ, ಪಾದ, ಗುದ, ಉಪಸ್ಥ ಅಂತೇಳಿ 10 ಈ ಇಂದ್ರಿಯಗಳಿವೆ. ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು. ಈ ಎಲ್ಲಾ ಇಂದ್ರಿಯಗಳು ಬಂದು ವಿಷಯ ವಸ್ತುಗಳನ್ನ ಮೊದಲು ಕೊಡುವಂಥದ್ದು ಮನಸ್ಸಿಗೆ. ಆ ಮನಸ್ಸಿನ ಮುಖಾಂತರ ನಾವು ಈ ಹೊರಗಿನ ಪ್ರಪಂಚದ ಜ್ಞಾನವನ್ನ ಸ್ವೀಕಾರ ಮಾಡ್ತೇವೆ. ಹಾಗಾದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಮುಖ್ಯವಾದ ಇಂದ್ರಿಯ ಅಂತ ಹೇಳಿದ್ರೆ ಮನಸ್ಸು. ಯಾಕಂದ್ರೆ ಮನಸ್ಸು ಇಲ್ಲದೆ ಇದ್ರೆ ವ್ಯಕ್ತಿ ತನ್ನ ಇಂದ್ರಿಯಗಳನ್ನ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಬ್ಬ ಸಿಟ್ಟು ಬಂದಂತಹ ವ್ಯಕ್ತಿ ವಾಸ್ತವ ಸಂಗತಿಯನ್ನ ಇದ್ದ ಹಾಗೆ ತಿಳಿದುಕೊಳ್ಳಿಕ್ಕೆ ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಯಾಕೆಂತ ಹೇಳಿದ್ರೆ ಆ ಇಂದ್ರಿಯಗಳು, ಆ ಮನಸ್ಸು ಯಾವುದು ಶ್ರೇಷ್ಠವಾದಂತಹ ಮನಸ್ಸು ಇದೆಯೋ ಅದು ಬೇರೆಲ್ಲೋ ಹೋಗಿರ್ತದೆ. ಮತ್ತು ಜೀವಿಗಳಲ್ಲಿ ತಾನು ಚೇತನನಾಗಿದ್ದೇನೆ. ಆ ಎಲ್ಲ ಜೀವಿಗಳ ಜೀವನಕ್ಕೆ ಬೇಕಾದಂತಹ ಚೇತನವು ಕೂಡ ಆ ಭಗವಂತನೇ
ಆಗಿದ್ದಾನೆ. 23ನೇ ಶ್ಲೋಕ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಿತ್ತೇಶೋ ಯಕ್ಷ ರಕ್ಷಸಾಂ ವಸೂನಾಂ ಪಾವಕಾಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ರುದ್ರರಲ್ಲಿ ನಾನು ಶಿವ, ಯಕ್ಷರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಇಲ್ಲಿ ಮಹಾದೇವನಾದಂತಹ ಶಿವನನ್ನ ಸಂಬೋಧಿಸಿ ಹೇಳ್ತಾ ಇದ್ದಾರೆ, ರುದ್ರರಲ್ಲಿ ತಾನು ಶಿವನಾಗಿದ್ದೇನೆ. ಇನ್ನು ಕುಬೇರ ಆತನು ಈ ಎಲ್ಲ ಯಕ್ಷರಾಕ್ಷಸರಿಗೆ ಅಧಿಪತಿಯಾಗಿರುವಂತಹ ವ್ಯಕ್ತಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂಥದ್ದು ಯಕ್ಷರಾಕ್ಷಸರಲ್ಲಿ ತಾನು ಕುಬೇರನಾಗಿದ್ದೇನೆ. ಇನ್ನು ವಸುಗಳಲ್ಲಿ ನಾನು ಅಗ್ನಿಯಾಗಿದ್ದೇನೆ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಬೇರೆ ಬೇರೆ ವಸುಗಳಲ್ಲಿ ಅಗ್ನಿಯು ಒಂದು, ಅವುಗಳಲ್ಲಿ ಅಗ್ನಿ ಶ್ರೇಷ್ಠವಾಗಿರುವಂತಹದ್ದು. ಮತ್ತು ಮೇರು ಪರ್ವತ ಅದು ಯಾವತ್ತೂ ಕೂಡ ಚಲಿಸದೇ ಇರುವಂತಹ ಒಂದು ಪರ್ವತವಾಗಿದೆ. ಹಾಗಾಗಿ ಮೇರು ಪರ್ವತವನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ ಭಗವಂತನ ಶಕ್ತಿಯನ್ನು ತೋರಿಸಲಿಕ್ಕೋಸ್ಕರ. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಬೃಹಸ್ಪತಿ ಇಂದ್ರಲೋಕದಲ್ಲಿ ಇಂದ್ರದೇವನಿಗೆ ರಾಜ ಗುರುಗಳಾಗಿ ಇರುವಂಥದ್ದು, ಅಥವಾ ಇಂದ್ರನಿಗೆ ಗುರುಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ. ಅಂತಹ ಬೃಹಸ್ಪತಿಗಳು ಎಲ್ಲ ಪುರೋಹಿತರಿಗಿಂತಲೂ ಶ್ರೇಷ್ಠರು. ಹಾಗಿರಬೇಕಾದ್ರೆ ಆ ಭಗವಂತನ ಅಂಶವು ಆ ಬೃಹಸ್ಪತಿಯಲ್ಲಿ ನಾವು ಕಾಣಬಹುದು, ಅಥವಾ ಆ ಬೃಹಸ್ಪತಿಯ ಒಂದು ಸ್ಥಾನ ಏನಿದೆ ಅದು ಆ ಭಗವಂತನ ಒಂದು ಶ್ರೇಷ್ಠತೆಯನ್ನು ನಮಗೆ ತಿಳಿಸಿಕೊಡ್ತದೆ. ಸೇನಾಧಿಪತಿಗಳಲ್ಲಿ ಅತ್ಯಂತ ಬಲಶಾಲಿಯಾಗಿರುವಂತಹ ಕಾರ್ತಿಕೇಯ, ಆತನ ಒಂದು ಬಲ ಏನಿದೆ ಅದನ್ನು ನಾವು ಆ ಭಗವಂತನನ್ನು ತಿಳಿದುಕೊಳ್ಳಿಕ್ಕೋಸ್ಕರ ಇಲ್ಲಿ ಮೂಲ ಉದ್ದೇಶ ಭಗವಂತನನ್ನ ಸದಾಕಾಲ ನೆನಪಿಟ್ಟುಕೊಳ್ಬೇಕು. ಹಾಗೆ ಭಗವಂತನನ್ನ ಸದಾಕಾಲ ನೆನೆಸುವಂತಹ ಒಂದು ಅವಕಾಶವನ್ನು ನಾವು ಪಡೆಯುತ್ತೇವೆ. ಇನ್ನು ಸರಸ್ಸುಗಳಲ್ಲಿ ಸಾಗರವು ವಿಶಾಲವಾಗಿರುವಂತಹದ್ದು. ನೀರಿರುವಂತಹ ಬೇರೆ ಬೇರೆ ಮೂಲಗಳು ಇರಬಹುದು, ಬಾವಿ ಇರಬಹುದು, ಹೊಳೆ ಇರಬಹುದು. ಆದರೆ ಆ ಸಾಗರದಷ್ಟು ಯಾವುದು ಕೂಡ ದೊಡ್ಡದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಗಾತ್ರವನ್ನು ನಾವು ಊಹಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕ ಅಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳನ್ನೇ ಪರೀಕ್ಷೆ ಮಾಡಲಿಕ್ಕೆ ಹೊರಟಂತಹವರು. ಅಂತಹ ಶ್ರೇಷ್ಠರಾದಂತಹ ಭೃಗು ಮಹರ್ಷಿಗಳು. ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ. ನಾವು ಮಾತನಾಡುವಂತಹ ಮಾತು ಏನಿದೆ ಅದನ್ನು ಕಂಪನ ಅಂತ ಹೇಳ್ತೇವೆ. ಆದರೆ ಆ ಭಗವಂತನ ಕುರಿತಾಗಿ ನಾವು ಯಾವಾಗ ಮಾತನಾಡ್ತೇವೋ ಆಗ ನಮ್ಮ ಆ ಒಂದು ಶಬ್ದವನ್ನ ಹೊರಡಿಸುವಂತಹ ಆ ಒಂದು ಶಕ್ತಿ ನಮ್ಮಲ್ಲಿ ಏನಿದೆ ಅದು ಸಾರ್ಥಕವಾಗ್ತದೆ. ಆ ಓಂಕಾರವನ್ನ ಅಥವಾ ಭಗವಂತನ ಕುರಿತಾದಂತಹ ವಿಚಾರಗಳನ್ನ ನಾವು ಪರಸ್ಪರ ಹೇಳಿ ಕೇಳಿ ತಿಳಿದುಕೊಳ್ಳಬೇಕು. ಕಂಪನಗಳಲ್ಲಿ ಭಗವಂತ ದಿವ್ಯವಾದಂತಹ ಓಂಕಾರನಾಗಿದ್ದಾನೆ. ಆದರೆ ನಾವು ಭಗವಂತನ ನಾಮವನ್ನ, ದಿವ್ಯ ನಾಮವನ್ನ ನಿರಂತರವೂ ಕೂಡ ಪೂಜಿಸಿದ್ದೇ ಆದರೆ ಆ ಭಗವಂತನ ಇರುವಿಕೆಯನ್ನು ನಾವು ನಮ್ಮ ಜೀವನದಲ್ಲೇ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳಿದ್ದಾರೆ. ಇಲ್ಲಿ ಜಪ ಅನ್ನುವಂಥದ್ದು ಕೂಡ ಒಂದು ಯಜ್ಞ. ಯಾಕಂದ್ರೆ ಅದು ಯಜ್ಞ ಪುರುಷನಿಗೆ ಅರ್ಪಿತವಾಗಿರುವಂತಹದ್ದು. ಯಜ್ಞ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೋಮಕುಂಡದಲ್ಲಿ ಒಂದು ಅಗ್ನಿಯನ್ನ ಆಹ್ವಾನಿಸಿ ಅದಕ್ಕೆ ಆಹುತಿಯನ್ನು ಕೊಡುವಂತಹದ್ದು, ಇದು ಒಂದು ರೀತಿಯಂತಹ ಯಜ್ಞ. ಆದರೆ ಭಗವಂತನಿಗೆ ಪ್ರೀತಿಯಾಗುವಂತಹ ಯಾವುದೇ ಕಾರ್ಯವನ್ನು ನೀವು ಮಾಡಿದ್ರು ಕೂಡ ಅದನ್ನು ಯಜ್ಞ ಅಂತ ಹೇಳಿ ಕರೀತಾರೆ. ಅದರಿಂದ ಜಪ ಯಜ್ಞ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ನಾವು ನಿರಂತರವಾಗಿ ಮಾಡುವಂತಹ 16 ಸುತ್ತು ಜಪ ಏನಿದೆ
ಅದು ಆ ಭಗವಂತನಿಗೆ ನಾವು ಮಾಡುವಂತಹ ಜಪಯಜ್ಞ. ಚಲಿಸದ ವಸ್ತುಗಳಲ್ಲಿ ಭಗವಂತ ಹಿಮಾಲಯನಾಗಿದ್ದಾನೆ. ಹಿಮಾಲಯ ಅನ್ನುವಂಥದ್ದು ಬಹಳ ಆ ದೊಡ್ಡದಾದಂತಹ ಒಂದು ಶಿಖರ. ಅದು ಯಾವತ್ತೂ ಕೂಡ ಚಲಿಸುವುದಿಲ್ಲ. ಆದ್ರಿಂದ ಅದರ ಒಂದು ಸ್ಥಾನ ಏನಿದೆ ಅದು ಆ ಭಗವಂತನದ್ದೇ ಒಂದು ಶಕ್ತಿಯಾಗಿದೆ. 26ನೇ ಶ್ಲೋಕ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ದೇವಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ. ಇದು ಬಹಳ ಪೂಜ್ಯವಾದಂತಹ ವೃಕ್ಷ, ಮರ. ಇದನ್ನ ನಾವು ದೇವಸ್ಥಾನಗಳ ಹತ್ತಿರ ಕೂಡ ಕಾಣ್ತೇವೆ. ಬಹಳ ವಿಶಾಲವಾದಂತಹ ಒಂದು ಮರ ಅಶ್ವತ್ಥ ವೃಕ್ಷ. ಇದು ಭಗವಂತನ ಪ್ರತಿನಿಧಿ ಆಗಿದೆ. ಇನ್ನು ದೇವಋಷಿಗಳಲ್ಲಿ ಅಂದ್ರೆ ಋಷಿಗಳಲ್ಲಿ ಕೂಡ ದೇವಋಷಿ ಅಂದ್ರೆ ದೇವತೆಗಳ ಸ್ಥಾನದಲ್ಲಿರುವಂತಹ ಋಷಿಗಳು, ಅವರಲ್ಲಿ ನಾರದ ಮುನಿಗಳು ಬಹಳ ಮುಖ್ಯ. ಆ ನಾರದ ಮುನಿಗಳ ಒಂದು ಅನುಗ್ರಹದಿಂದ ಅನೇಕ ಜನರು ಭಗವಂತನ ಕುರಿತಾದಂತಹ ಭಕ್ತಿಯನ್ನ ಪಡೆದಿದ್ದಾರೆ. ಹಾಗಾಗಿ ಇಲ್ಲಿ ದೇವರ್ಷಿಗಳಲ್ಲಿ ನಾರದ ಮುನಿಗಳು ಭಗವಂತನ ಪ್ರತಿನಿಧಿಯಾಗಿದ್ದಾರೆ. ಇನ್ನು ಗಂಧರ್ವರಲ್ಲಿ ಭಗವಂತ ಚಿತ್ರರಥನಾಗಿದ್ದಾನೆ. ಸಿದ್ಧಿ ಪಡೆದವರಲ್ಲಿ ಭಗವಂತನು ಕಪಿಲ ಮುನಿಯಾಗಿದ್ದಾನೆ. ಈ ತಪಸ್ಸು ವೃತಾಚರಣೆಗಳಲ್ಲಿ ಯಾರು ಸಿದ್ಧಿಯನ್ನ ಪಡೆದಿರ್ತಾರೋ ಅಂತಹವರನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ನಾವು ಶ್ರೀಮದ್ ಭಾಗವತದ 2ನೇ ಸ್ಕಂದದಿಂದ ಕಪಿಲ ಮುನಿಗಳ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಈ ಕಪಿಲ ಮುನಿಗಳು ಸಿದ್ಧಿ ಪಡೆದವರಲ್ಲಿ ಒಬ್ಬರು ಮತ್ತು ಅವರು ಭಗವಂತನ ಪ್ರತಿನಿಧಿಯಾಗಿದ್ದಾರೆ, ಭಗವಂತನ ಅವತಾರವೂ ಕೂಡ ಆಗಿದ್ದಾರೆ. ಈ ರೀತಿ ಇದನ್ನೆಲ್ಲ ಯಾಕೆ ನಾವು ತಿಳ್ಕೊಳ್ತಿದ್ದೇವೆ ಅಂತ ಹೇಳಿದ್ರೆ, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವುದರ ಮೂಲಕ ನಿರಂತರವಾಗಿ ಭಗವಂತನ ಸ್ಮರಣೆಯು ನಮಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಉಚ್ಚೈಶ್ರವ ಸಮಶ್ವಾನಾಂ ಉಚ್ಚೈಶ್ರವ ಅಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಅಶ್ವಗಳಲ್ಲಿ ನಾನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ಉದ್ಭವವಾದ ಉಚ್ಚೈಶ್ರವಸ್ಸು ಎಂದು ತಿಳಿ. ಸಮುದ್ರ ಮಂಥನದಲ್ಲಿ ಬಂದಂತಹ ಒಂದು ಉಚ್ಚೈಶ್ರವಸ್ಸು ಅನ್ನುವಂತಹ ಒಂದು ಕುದುರೆ, ಅದು ಆ ಭಗವಂತನ ಪ್ರತಿನಿಧಿಯಾಗಿದೆ. ಗಜೇಂದ್ರರಲ್ಲಿ ನಾನು ಐರಾವತ, ಮನುಷ್ಯರಲ್ಲಿ ನಾನು ರಾಜ. ಈಗ ಎಲ್ಲ ಆನೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರೆ ಅದು ಐರಾವತವಾಗಿದೆ. ಹಾಗೆ ಮನುಷ್ಯರಲ್ಲಿ ನಾನು ರಾಜನಾಗಿದ್ದೇನೆ. ಇಲ್ಲಿ ಎಲ್ಲ ಮನುಷ್ಯರಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗುಣಗಳಿರ್ತವೆ. ಆದರೆ ರಾಜನಲ್ಲಿ ಒಂದು ಮುಖ್ಯವಾದಂತಹ ಗುಣ ಇದೆ. ಏನು ಅಂತ ಹೇಳಿದ್ರೆ, ಆತನು ಇಡೀ ರಾಜ್ಯವನ್ನ ಆಳುವಂತಹ ಒಂದು ಸ್ಥಾನದಲ್ಲಿ ಇರುವಂತಹವನು. ಅಂತಹ ರಾಜ ಉಳಿದ ಎಲ್ಲ ಮನುಷ್ಯರಿಗಿಂತಲೂ ವ್ಯಕ್ತಿಗಳಿಗಿಂತಲೂ ಶ್ರೇಷ್ಠನಾಗಿರ್ತಾನೆ. ಆದ್ದರಿಂದ ಇಲ್ಲಿ ಮನುಷ್ಯರಲ್ಲಿ ನಾನು ರಾಜ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಮುಂದುವರಿಸ್ತಾ 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಇಂದ್ರನ ಕೈಯಲ್ಲಿರುವಂತಹ ವಜ್ರ ಆಯುಧ ಅದು ಬಹಳ ಪ್ರಸಿದ್ಧವಾದಂತಹ ಆಯುಧ. ಅದರ ಪ್ರಹರಣಕ್ಕೆ ಎಂತಹ ಬೆಟ್ಟಗುಡ್ಡಗಳು ಕೂಡ ನಾಶವಾಗಿ ಹೋಗ್ತವೆ. ಅಷ್ಟೊಂದು ಶಕ್ತಿಶಾಲಿಯಾಗಿರುವಂತಹದ್ದು ಆ ವಜ್ರಾಯುಧ. ಅದನ್ನ ದದೀಚಿ ಮಹರ್ಷಿಗಳ ಬೆನ್ನೆಲುಬಿನಿಂದ ಸಿದ್ಧ ಮಾಡಲಾಗಿತ್ತು. ಆ ದದೀಚಿ ಮಹರ್ಷಿಗಳು ಬಹಳ ದೊಡ್ಡ ತಪಸ್ವಿಗಳು. ಹಾಗಾಗಿ ಅವರ ಒಂದು ದಾನದಿಂದ ಪಡೆದಂತಹ ಈ ವಜ್ರಾಯುಧವನ್ನ ಇಂದ್ರದೇವನು ಪಡೆದಿರುತ್ತಾನೆ.
ಅಂತಹ ಒಂದು ಆಯುಧಗಳಲ್ಲಿ, ಎಲ್ಲ ಆಯುಧಗಳಲ್ಲಿ ಭಗವಂತನು ಈ ವಜ್ರಾಯುಧವನ್ನ ಪ್ರತಿನಿಧಿಸ್ತಾನೆ, ಅಥವಾ ವಜ್ರಾಯುಧವು ಪ್ರತಿನಿಧಿಸ್ತದೆ ಭಗವಂತನನ್ನ. ಗೋವುಗಳಲ್ಲಿ ಸುರಭಿ, ಸುರಭಿ ಗೋವುಗಳು ಆ ಭಗವಂತನ ಸೇವೆಗಾಗಿ ಉಪಯೋಗಿಸಲ್ಪಡುವಂತಹದ್ದು. ಭಗವಂತನ ಗೋಲೋಕ ವೃಂದಾವನದಲ್ಲಿ ಇರುವಂತಹವರು. ಸಾವಿರಾರು ಸುರಭಿ ಹಸುಗಳು ಅಲ್ಲಿವೆ. ಆ ಹಸುಗಳು ನಿತ್ಯವೂ ಕೂಡ ಹಾಲನ್ನ ಕೊಡುತ್ತದೆ. ಅಂತಹ ಶ್ರೇಷ್ಠವಾದಂತಹ ಗೋವುಗಳು, ಆ ಗೋವು ಏನಿದೆ, ಸುರಭಿ ಏನಿದೆ, ಅದು ಭಗವಂತನ ಒಂದು ಪ್ರತಿನಿಧಿಯಾಗಿದೆ. ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ. ಈ ಬೇರೆ ಬೇರೆ ಜೀವಿಗಳ ನಡುವೆ ಆಕರ್ಷಣೆಯನ್ನ ತಂದು ಅವುಗಳ ಮುಖಾಂತರ ಪ್ರಜೋತ್ಪತ್ತಿ ಅಥವಾ ಸಂತಾನಾಭಿವೃದ್ಧಿ ಆಗುವಂತೆ ಮಾಡುವಂತಹ ಆ ಕಾರ್ಯವನ್ನ ಕಂದರ್ಪ ದೇವನು, ಕಾಮದೇವನು ಮಾಡ್ತಾನೆ. ಅವನನ್ನ ಪ್ರೇಮ ದೇವತೆ ಅಂತ ಹೇಳಿಯೂ ಕರೀತಾರೆ. ಈ ಕಾಮದೇವತೆ ಅಥವಾ ಈ ಕಂದರ್ಪ ಇಲ್ಲದೆ ಹೋಗ್ತಾ ಇದ್ರೆ ಪ್ರಪಂಚದಲ್ಲಿ ಈ ಬೇರೆ ಬೇರೆ ಜೀವಿಗಳ ಸೃಷ್ಟಿಯು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಕಂದರ್ಪನು ಈ ಸೃಷ್ಟಿ ಕಾರ್ಯದಲ್ಲಿ ಬಹಳಷ್ಟು ಕಾರ್ಯವನ್ನ ಮಾಡ್ತಾನೆ. ಅದರಿಂದ ಅವನು ಕೂಡ ಭಗವಂತನ ಪ್ರತಿನಿಧಿಯಾಗಿದ್ದಾನೆ. ಸರ್ಪಗಳಲ್ಲಿ ಭಗವಂತನು ವಾಸುಕಿಯಾಗಿದ್ದಾನೆ. ಆ ವಾಸುಕಿ ಅನ್ನುವಂತಹ ಸರ್ಪವು ಭಗವಂತನನ್ನ ಪ್ರತಿನಿಧಿಸ್ತದೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾಜಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮ ಸಂಯಮತಾಮಹಂ. ಬಹುಹೆಡೆಗಳ ನಾಗರಲ್ಲಿ ನಾನು ಅನಂತ. ಆ ಭಗವಂತನು ಶಯನ ಮಾಡುವಂತಹ ಆ ಭಗವಂತನ ಹಾಸಿಗೆ ಏನಿದೆ ಅದು ಅನಂತ. ಅವುಗಳಲ್ಲಿ ಅನಂತನು ಕೂಡ ಭಗವಂತನನ್ನು ಪ್ರತಿನಿಧಿಸುತ್ತದೆ. ಹಾಗೆ ಜಲವಾಸಿಗಳಲ್ಲಿ ಆತನು ವರುಣ ದೇವತೆಯಾಗಿದ್ದಾನೆ. ಎಲ್ಲ ಜಲವಾಸಿಗಳು ಅಂದ್ರೆ ನೀರಿನಲ್ಲಿ ವಾಸಿಸುವಂತಹ ಜೀವಿಗಳು ಯಾರೆಲ್ಲ ಇದ್ದಾರೋ ಅವುಗಳೆಲ್ಲರಿಗೂ ಕೂಡ ಆ ವರುಣನು ಮುಖ್ಯವಾದಂತಹ ವ್ಯಕ್ತಿ ಆಗಿದ್ದಾನೆ. ಪಿತೃಗಳಲ್ಲಿ ಅರ್ಯಮ ಮತ್ತು ಶಾಸನ ನಿರ್ವಹಿಸುವುದರಲ್ಲಿ ನಾನು ಯಮ. ಅರ್ಯಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ಅವರು ಪಿತೃಲೋಕದಲ್ಲಿ ಇರುವಂತಹವರು. ಅವರು ಈ ಭಗವಂತನನ್ನ ಪ್ರತಿನಿಧಿಸ್ತಾರೆ. ಮತ್ತು ಶಾಸನ ನಿರ್ವಹಣೆ ಮಾಡುವುದರಲ್ಲಿ ಯಮದಂಡ ಅಂತ ಹೇಳ್ತೇವೆ. ಯಮನು ಯಾರಿಗಾದ್ರೂ ಒಂದು ಶಿಕ್ಷೆಯನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಬೇರೆ ಯಾರಿಗೂ ಕೂಡ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಶಾಸನವನ್ನ ನಿರ್ವಹಣೆ ಮಾಡುವುದರಲ್ಲಿ ಯಮನು ಭಗವಂತನನ್ನ ಪ್ರತಿನಿಧಿಸ್ತಾನೆ. ಮುಂದುವರಿಸ್ತಾ 30ನೇ ಶ್ಲೋಕ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ. ಪ್ರಹ್ಲಾದ ಮಹಾರಾಜ ದೈತ್ಯರಲ್ಲಿ ಹುಟ್ಟಿದವರು. ಯಾಕೆ ದೈತ್ಯರು ಅಂತ ಹೇಳ್ತಾರೆ ಅಂದ್ರೆ ದಿತಿದೇವಿಯ ಮಕ್ಕಳು ಅಂತೇಳಿ. ದಿತಿದೇವಿಯ ಮಕ್ಕಳನ್ನ ದೈತ್ಯರು ಅಂತ ಕರೆಯೋದು. ದಿತಿದೇವಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅನ್ನುವಂತಹ ಮಕ್ಕಳು. ಹಾಗೆ ಹಿರಣ್ಯಕಶಿಪುವಿನಲ್ಲಿ ಹುಟ್ಟಿದಂತಹ ಮಗನೇ ಪ್ರಹ್ಲಾದ. ಆ ಪ್ರಹ್ಲಾದ ಮೂಲದಲ್ಲಿ ದೈತ್ಯರ ಕುಲಕ್ಕೆ ಸೇರಿದವನು. ಆದರೂ ಕೂಡ ಆ ಪ್ರಹ್ಲಾದನು ಬಾಲ್ಯದಿಂದಲೇ ಭಗವಂತನ ಕುರಿತಾಗಿ ಕೇಳಿ ತಿಳಿದುಕೊಂಡಿದ್ದಾನೆ. ಈ ಕಾರಣದಿಂದಾಗಿ ಆ ಪ್ರಹ್ಲಾದನು ಭಗವಂತನ ದೊಡ್ಡ ಭಕ್ತನಾಗಿದ್ದಾನೆ. ಅವನು ದೈತ್ಯರಲ್ಲಿ ಹುಟ್ಟಿದ್ರೂ ಕೂಡ ಭಗವಂತನ ಭಕ್ತನಾಗಿದ್ದಾನೆ. ಸಾಮಾನ್ಯವಾಗಿ ದೈತ್ಯರು ಅಂತ ಹೇಳಿದ್ರೆ ಭಗವಂತನ ಕುರಿತಾಗಿ ಭಕ್ತಿಯನ್ನು ಹೊಂದಿರುವುದಿಲ್ಲ. ಆದರೆ ಪ್ರಹ್ಲಾದನು ಆ ರೀತಿಯಾಗಿ ಹೊಂದಿದ್ದಾನೆ. ಅದರಿಂದ ಆತನು ಎಲ್ಲ ದೈತ್ಯರುಗಳಲ್ಲಿ ಪ್ರಹ್ಲಾದ ಮಹಾರಾಜ ಭಗವಂತನನ್ನ ಪ್ರತಿನಿಧಿಸ್ತಾನೆ. ಕ್ಷಯವನ್ನು ಉಂಟು ಮಾಡುವುದರಲ್ಲಿ ನಾನು ಕಾಲ. ಈ ಕಾಲದ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕಾಲ ಅನ್ನುವಂಥದ್ದು ಹೇಗೆ ಎಲ್ಲವನ್ನು ಕೂಡ ನಾಶ ಮಾಡುತ್ತದೆ, ಎಲ್ಲವನ್ನು ಕೂಡ ತನ್ನೊಳಗೆ ಅರಗಿಸಿಕೊಳ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದ್ರೆ ಅನೇಕ ಸಾಮ್ರಾಜ್ಯಗಳು ಆಗಿ ಹೋಗಿವೆ, ಅನೇಕ ಸೌಧಗಳು ಅಥವಾ ಅರಮನೆಗಳನ್ನ ಕಟ್ಟಿದ್ರು, ಅದೆಲ್ಲವೂ ಕೂಡ ಈಗ ನಾಶವಾಗಿದೆ. ಈಗ ಯಾವುದು ಕೂಡ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಆ ಕಾಲ ಅನ್ನುವಂಥದ್ದು ಎಲ್ಲವನ್ನು ಕೂಡ ನಾಶ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ. ಪ್ರಾಣಿಗಳಲ್ಲಿ ಸಿಂಹನಾಗಿದ್ದಾನೆ, ಪಕ್ಷಿಗಳಲ್ಲಿ ಗರುಡ.
ಎಲ್ಲ ಪ್ರಾಣಿಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಪ್ರಾಣಿ ಅದು ಸಿಂಹ. ಸಿಂಹವು ಎಷ್ಟೊಂದು ಬಲವನ್ನು ಹೊಂದಿದೆ ಅಂತ ಹೇಳಿದ್ರೆ, ತನಗಿಂತ ಹೆಚ್ಚು ಸಾಮರ್ಥ್ಯ ಇರುವಂತಹ ಆನೆಯನ್ನು ಕೂಡ ಮಣಿಸುವಂತಹ ಶಕ್ತಿ ಆ ಸಿಂಹಕ್ಕಿದೆ. ಅದರಿಂದ ಆ ಸಿಂಹ ಅದು ಭಗವಂತನ ಪ್ರತಿನಿಧಿಯಾಗಿದೆ. ಹಾಗೆ ಪಕ್ಷಿಗಳಲ್ಲಿ ಗರುಡನಾಗಿದ್ದಾನೆ. ಗರುಡನು ವಿಷ್ಣುವಿನ ವಾಹನವೇ ಆಗಿದ್ದಾನೆ. ಹಾಗಾಗಿ ಗರುಡನು ಭಗವಂತನನ್ನ ಪ್ರತಿನಿಧಿಸ್ತಾನೆ. ಮುಂದುವರಿಸಿ 31ನೇ ಶ್ಲೋಕ. ಪವನಃ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಜಷಾಣಾಂ ಮಕರಜಶ್ಚಾಸ್ಮಿ ಸ್ರೋತ ಸಾಮಸ್ಮಿ ಜಾಹ್ನವಿ. ಪರಿಶುದ್ಧಗೊಳಿಸುವುದರಲ್ಲಿ ನಾನು ವಾಯು. ಗಾಳಿಯು ಎಲ್ಲಿ ಹಾದು ಹೋಗ್ತದೋ ಅಲ್ಲಿ ಎಲ್ಲವೂ ಕೂಡ ಪರಿಶುದ್ಧವಾಗ್ತದೆ. ಶುದ್ಧಗೊಳಿಸುವಂತಹ ಒಂದು ಸಾಮರ್ಥ್ಯವನ್ನ ಗಾಳಿಯು ಹೊಂದಿದೆ. ಹಾಗೆ ಶಸ್ತ್ರಧಾರಿಗಳಲ್ಲಿ ಭಗವಂತನು ರಾಮನಾಗಿದ್ದಾನೆ. ರಾಮ ಬಾಣ ಅನ್ನುವಂಥದ್ದು ಬಹಳ ಪ್ರಸಿದ್ಧ. ಅಂತಹ ಆಗಿರುವಂತಹ ಶ್ರೀರಾಮನು ಭಗವಂತನದೇ ಅವತಾರವೂ ಆಗಿದ್ದಾನೆ. ಇಲ್ಲಿ ಭಗವಂತನನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಯು ಕೂಡ ಆತನೇ ಆಗಿದ್ದಾನೆ. ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿಯಾಗಿದ್ದೇನೆ. ಮಕರ ಅಥವಾ ಇಲ್ಲಿ ದೊಡ್ಡ ಮೀನು ಅಂತ ಹೇಳಬಹುದು. ಯಾವುದು ಅತ್ಯಂತ ಹೆಚ್ಚು ಮಹತ್ವವನ್ನು ಹೊಂದಿದೆ, ಮಹಿಮೆಯನ್ನು ಹೊಂದಿದೆ, ಅಂತಹ ಎಲ್ಲ ವಸ್ತುಗಳು ಕೂಡ ಭಗವಂತನ ಪ್ರತಿನಿಧಿಯೇ ಆಗಿರುವಂತಹದ್ದು. ಹಾಗಾಗಿ ಮೀನುಗಳಲ್ಲಿ ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿಯು ಬಹಳ ಶ್ರೇಷ್ಠವಾದಂತಹ ನದಿ. ಅದರಿಂದ ಅದು ಭಗವಂತನ ಪ್ರತಿನಿಧಿಯಾಗಿದೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಮಕರ ಅಂತ ಹೇಳೋದಕ್ಕಿಂತಲೂ ಇಲ್ಲಿ ದೊಡ್ಡ ಪ್ರಾಣಿ ತಿಮಿಂಗಿಲ ಅಂತಿದೆ. ಅದು ಭಗವಂತನ ಅಥವಾ ಶ್ರೀಕೃಷ್ಣನ ಪ್ರತಿನಿಧಿಯೇ ಆಗಿದೆ. ಯಾಕಂದ್ರೆ ಎಲ್ಲವನ್ನು ಭಗವಂತನೇ ಸೃಷ್ಟಿ ಮಾಡಿರುವಂತಹದ್ದು. ಆತನ ಸೃಷ್ಟಿಯಲ್ಲಿಯೇ ಶ್ರೇಷ್ಠವಾದಂಥದ್ದು ಯಾವುದು ಇದೆಯೋ ಅದನ್ನು ನಾವು ಭಗವಂತನಿಗೆ ಅರ್ಪಿಸುವಂತಹದ್ದು, ಅಥವಾ ಆ ಭಗವಂತನ ನೆನಪು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡುವಂಥದ್ದು. ಅಂದ್ರೆ ಇದನ್ನೆಲ್ಲ ನಾವೀಗ ಕೇಳಿದ್ದೇವೆ. ಮುಂದೆ ನಾವು ಈ ಎಲ್ಲ ವಸ್ತುಗಳನ್ನ, ವಿಷಯಗಳನ್ನ, ವ್ಯಕ್ತಿಗಳನ್ನ ನೆನಪು ಮಾಡಿಕೊಂಡಾಗ ಅದರ ಜೊತೆಗೆ ಭಗವಂತನ ನೆನಪು ಕೂಡ ನಮಗೆ ಬರಬೇಕು ಅನ್ನುವಂತಹ ಉದ್ದೇಶ. ಅದು ಈ ಒಂದು ವಿಭೂತಿ ಯೋಗವನ್ನ ತಿಳಿದುಕೊಳ್ಳುವುದರ ಮುಖ್ಯ ಉದ್ದೇಶವಾಗಿದೆ. ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆಯು, ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯನಾಗಿದ್ದೇನೆ. ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ಳಿಕ್ಕೆ ಸಹಾಯ ಮಾಡುವಂತಹ ಒಂದು ವಿದ್ಯೆ. ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಯಾರು ಪಡೆದುಕೊಳ್ತಾರೋ ಅವರು ಭೌತಿಕ ಪ್ರಪಂಚಕ್ಕೆ ಮತ್ತೆ ಹಿಂದಿರುಗಿ ಬರಬೇಕಾಗಿಲ್ಲ. ಅಂತಹ ಒಂದು ಶ್ರೇಷ್ಠವಾದಂತಹ ವಿಚಾರಗಳನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅರ್ಜುನನಿಗೆ ಭಗವಂತ ಹೇಳುವಂಥದ್ದು ಆದಿ ಮಧ್ಯ ಅಂತ್ಯ ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಮತ್ತೆ ಆಧ್ಯಾತ್ಮ ವಿದ್ಯೆ, ನಮ್ಮನ್ನ ಎಲ್ಲ ಕಷ್ಟಗಳಿಂದಲೂ ದೂರ ಮಾಡುವಂತಹ ಆಧ್ಯಾತ್ಮ ವಿದ್ಯೆಯೂ ಕೂಡ ಭಗವಂತನೇ ಆಗಿದ್ದಾನೆ. ಮತ್ತು ಎಲ್ಲ ತಾರ್ಕಿಕರಲ್ಲಿ ಅವನೇ ನಿರ್ಣಾಯಕವಾದಂತಹ ಸತ್ಯನಾಗಿದ್ದಾನೆ. ಹೀಗೆ ಆ ಭಗವಂತನು ತನ್ನ ವಿವಿಧ ರೀತಿಯಾದಂತಹ ವಿಭೂತಿಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತಿನ ದಿನ ನಾನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬೇರೆ ಒಂದು ಕೆಲಸದ ನಿಮಿತ್ತ ಹೋಗಬೇಕಾದ ಕಾರಣದಿಂದ ಇವತ್ತಿನ ದಿನದ ಈ ತರಗತಿಗೆ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಯಾರಿಗಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೈ ಮೇಲೆತ್ತಿ ಪ್ರಶ್ನೆಗಳನ್ನ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು.